ನಮಸ್ತೆ. ಗುಬ್ಬಚ್ಚಿ ಮತ್ತು ಗಿಳಿಮರಿಯ ಕತೆ. ಒಂದು ಅರಣ್ಯದಲ್ಲಿ ಗುಬ್ಬಚ್ಚಿ ಮತ್ತು ಗಿಳಿಯಕ್ಕ ಇದ್ರು. ಒಂದು ದಿವಸ ಗುಬ್ಬಚ್ಚಿ ಆಹಾರ ತರಲು ಕಾಡಿಗೆ ಹೋಗ್ತಾರೆ. ಆಗ ಗಿಳಿಯಕ್ಕ ಅಲ್ಲಿ ಸುಸ್ತಾಗಿ ಮರದಲ್ಲಿ ಕೂತಿರ್ತಾರೆ. ಆಗ ಗುಬ್ಬಚ್ಚಿ ಅದನ್ನು ನೋಡಿ ಹೇಳ್ತಾರೆ, ಅಕ್ಕ, ನಿನಗೆ ಸುಸ್ತಾಯ್ತಾ ಅಂತ. ಆಗ ಗಿಳಿಯಕ್ಕ ಹೇಳ್ತಾರೆ, ಹೌದು, ನನಗೆ ತುಂಬ ದಿವಸದಿಂದ ಹುಷಾರಿಲ್ಲ. ನನ್ನ ಮನೆಯಲ್ಲಿ ನನ್ನ ಮರಿ ಉಂಟು, ಅದಕ್ಕೆ ಆಹಾರ ತರಲು ಹೋಗ್ತಿದ್ದೆ. ಆಗ ನನಗೆ ಸುಸ್ತಾಯಿತು, ಅದಕ್ಕೆ ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗೋಣ ಅಂತ ಇಲ್ಲಿ ಕೂತೆ ಅಂತ ಹೇಳ್ತದೆ. ಆಗ ಗುಬ್ಬಚ್ಚಿ ಇರುತ್ತೆ, ಹೌದಾ, ನನ್ನ ಮನೆಯಲ್ಲಿ ಸ್ವಲ್ಪ ಆಹಾರ ಉಂಟು, ನಿನಗೋಸ್ಕರ ಸ್ವಲ್ಪ ತಗೊಬರ್ತೀನಿ ಅಂತ ಹಾರಿ ಹೋಗಿ ತನ್ನ ಮನೆಗೆ ಹೋಗಿ ಸ್ವಲ್ಪ ಆಹಾರ ತಗೊಬಂದು ಅವರಿಗೆ ತುಂಬ ಪ್ರೀತಿಯಿಂದ ಬಾಯಿಗೆ ಬಾಯಿ ಕೊಡ್ತಾರೆ. ಒಂದು ದಿವಸ ಗುಬ್ಬಚ್ಚಿ ಅವ್ರ ಗಂಡ ಹೇಳ್ತಾರೆ, ನೀನು ಅರಣ್ಯದಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ಸಹಾಯ ಮಾಡ್ತಿ, ಆಹಾರ ಕೊಡ್ತಿ. ಇನ್ನು ಈಗ ಮೊಟ್ಟೆಗಳಿದ್ದಾವೆ, ನಾಳೆ ಮರಿ ಆಗುತ್ತೆ, ಅವರಿಗೆ ಆಹಾರ ಯಾರು ತರ್ತಾರೆ? ಈಗ ಮಳೆಗಾಲನೂ ಶುರು ಆಗ್ತಾ ಇದೆ. ಮಳೆಗಾಲ ಶುರು ಆಗುವಾಗ ನಾನು ಹೋಗ್ತೀನಿ. ಆಗ ನೀನು ಆಹಾರ ಎಲ್ಲ ಎಲ್ಲಿಂದ ತರ್ತಿ? ಖಾಲಿ ಆದರೆ ಮರಿಗೆ ಏನು ಕೊಡ್ತೀಯ ಅಂತ ಹೇಳಿ ಸುಮಾರು ದಿನ ಆದಮೇಲೆ ಗಂಡ ಊರು ಬಿಟ್ಟು ಬೇರೆ ಕಡೆ ಆಹಾರ ತರಲ್ಲ ಅಂತ ಹೋಗ್ತಾರೆ. ಆಗ ಮಳೆಗಾಲ ಶುರುವಾಗಿರುತ್ತೆ. ಮೊಟ್ಟೆ ಆಗಿದ್ದು ಈಗ ಮರಿ ಆಗುತ್ತೆ, 4 ಮರಿ ಆಗುತ್ತೆ. ಅವರಿಗೆ ದಿವಸ ಸ್ವಲ್ಪ ಆಹಾರ ಕೊಡ್ತಾರೆ. ಹೀಗೆ ಒಂದು ದಿವಸ ಸ್ವಲ್ಪ ಆಹಾರ ಇತ್ತು. ಅದಕ್ಕೆ ನೋಡೋಣ, ಗಿಳಿ ಅಕ್ಕಂಗೆ ಸ್ವಲ್ಪ ಆಹಾರ ಕೇಳಿ ತಗೊಬರೋಣ ಅಂತ ಅದು ಹೋಗ್ತದೆ, ಮರಿಯೆಲ್ಲ ಬಿಟ್ಟು. ಗಿಳಿ ಅಕ್ಕ ಅಂತ ಕೂಗುವಾಗ ಗಿಳಿ ಮರಿ ಅಮ್ಮ ಇಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳುತ್ತೆ. ಅದಕ್ಕೆ ಆಯಿತು, ಮತ್ತೆ ಬರ್ತೀನಿ ಅಂತ ಹೋಗುತ್ತೆ. ಆದರೆ ಗಿಳಿ ಅಕ್ಕ ಎಲ್ಲಿಗೂ ಹೋಗಿರಲ್ಲ, ಮನೆಯಲ್ಲೇ ಇರುತ್ತೆ. ಅವಳು ಆಹಾರ ಕೇಳೋಕ್ಕೆ ಬಂದಿದ್ದಾಳೆ ಅಂತ ತನ್ನ ಮರಿಗೆ ಹೀಗೆ ಹೇಳು ಅಂತ ಗಿಳಿ ಅಕ್ಕ ಹೇಳಿದರು. ಇವ್ರು ಮನೆಗೆ ಹೋದಾಗ 4 ಮರಿಗಳು ಮಲ್ಕೊಂಡಿದ್ವು. 4 ಮರಿಯಲ್ಲಿ ಒಂದು ಮರಿ ಎದ್ದು